ಬಿಲ್ಲವರ ಅಸೋಸಿಯೇಷನ್ ಮುಂಬೈ ಪ್ರಾಯೋಜಿತ ಭಾರತ್ ಬ್ಯಾಂಕಿನ 102ನೇ ಶಾಖೆಯು ಪಶ್ಚಿಮ ಉಪನಗರ ಖಾರ್ನಲ್ಲಿ ಶುಭಾರಂಭಗೊಂಡಿತು. ಮಹಾನಗರದ ಪ್ರತಿಷ್ಠಿತ ಹಿರಿಯ ಸಮುದಾಯಗಳ ಸಂಘಟನೆಗಳಲ್ಲಿ ಒಂದಾದ ಬಿಲ್ಲವರ ಅಸೋಸಿಯೇಷನ್ ಮುಂಬೈ ಪ್ರಾಯೋಜಕತ್ವದ ಭಾರತ್ ಬ್ಯಾಂಕ್ ಇದರ 102ನೇ ಶಾಖೆಯು ಕಾರ್ ಪೂರ್ವದ ಜವಾಹರ್ ನಗರದ ಗೋಲಿಬಾರ್ ರಸ್ತೆಯಲ್ಲಿರುವ ಮಹಾತ್ಮ ಕೋಆಪರೇಟಿವ್ ಹೌಸಿಂಗ್ ಸೊಸೈಟಿಯ ತಳಮಾಡಿಯಲ್ಲಿ ಬ್ಯಾಂಕಿನ ಉಪ ಕಾರ್ಯಾಧ್ಯಕ್ಷೆ ರೋಹಿಣಿ ಜೇಸಾಲಿನ್ ಅವರು ರಿಬ್ಬನ್ ಎಳೆಯುವುದರೊಂದಿಗೆ ಶುಭಾರಂಭಗೊಂಡಿತು. ದೀಪ ಪ್ರಜ್ವಲಿಸಿ ಬ್ಯಾಂಕಿನ ವ್ಯವಹಾರವನ್ನು ಉದ್ಘಾಟಿಸಿದ ಬಿಲ್ಲವರ ಅಸೋಸಿಯೇಷನ್ನ ಅಧ್ಯಕ್ಷ ನಿತ್ಯಾನಂದ ಡಿ ಕೋಟಿಯನ್ ಅವರು ಮುಂಬೈ ನ್ಯೂಸ್ ಪ್ರತಿನಿಧಿಯೊಂದಿಗೆ ಮಾತನಾಡುತ್ತಾ ಭಾರತ್ ಬ್ಯಾಂಕ್ ಮತ್ತಷ್ಟು ಪ್ರಗತಿ ಹೊಂದಲಿ ಎಂದು ಆಶಿಸಿದರು. ಭಾರಿ ಸಂತೋಷಡು ಈ 102ನೇ ಬ್ರಾಂಚದ ಉದ್ಘಾಟನೆದ ದೀಪ ಬೆಳಗ್ಗೆ ಸರಿ ಇಂಕ್ ಒಂದು ಪೂರ್ವಜನ್ಮದ ಪುಣ್ಯ ಅಂದೆಣ್ಣುವೆ ದಾಯಕ ಪಂಡ ಕರಿಣ ವರ್ಷ 2017 ಒಂದೇ ಕಾರ್ ಪಶ್ಚಿಮಡು 100ನೇ ಬ್ರಾಂಚ್ 30 ಆಗಸ್ಟ್ 15 ಉದ್ಘಾಟನೆ ಮಲ್ತದು ಅವಳ ಬಕ್ಕ ಕೆಲವೇ ಸಮುದಾಯ ರಿಟೈರ್ ಆತಿನಾಯೆ ಇನಿ ಒಂದೇ ಸಂಸ್ಥೆದ ಮಾಜಿ ಉದ್ಯೋಗಿ ಆದಿತ್ತದು 102ನೇ ಬ್ರಾಂಚದ ಉದ್ಘಾಟನೆ ಈ ಸಂಸ್ಥೆ ಬ್ಯಾಂಕಿನ ಸ್ಪಾನ್ಸರ್ ಬಂದ ಸಂಸ್ಥೆದ ಅಧ್ಯಕ್ಷ ಅದು ಉದ್ಘಾಟನೆ ಮಲ್ಪರೆ ಭಾರಿ ಸಂತೋಷ ಅಂಡ್ KS ವರ್ಣರ್ನ ಈ ಬ್ಯಾಂಕ್ಗೋಸ್ಕರ ಮಸ್ತ್ ದುಡಿಯೊಂದುಪ್ಪನ ವ್ಯಕ್ತಿತ್ವ ಅರ್ನ ಮಾರ್ಗದರ್ಶನೋಡು ಎಂಕಲ ಸಂಸ್ಥೆಡು ಅಂಚನೆ ಬ್ಯಾಂಕ್ ಸೇವೆ ಮಲ್ಪನ ಅವಕಾಶ ತೆಗೆದುಂಡು ನಮ್ಮ ಬ್ಯಾಂಕ್ ಹಲವಾರು ಪ್ರಶಸ್ತಿ ತೆಗೆದುಂಡು ಈ ವರ್ಷ 5 ಪ್ರಶಸ್ತಿ ತೆಗೆದನಿಗೆ ಒಂದು ಬ್ಯಾಂಕ್ದ ಒಂಜಿ ಪ್ರಗತಿ ಪದದಂತೆ ಅಂಚನೆ ಸಾಧನೆದ ಒಂಜಿ ವಿಶೇಷತೆಯನ್ನು ತೋಜಗೊಂಡು ನನಾತ ನಮ್ಮ ಬ್ಯಾಂಕ್ ಪ್ರಗತಿ ಹೊಂದಡು. ಭಾರತ್ ಬ್ಯಾಂಕಿನ 102ನೇ ಶಾಖೆಯ ಉದ್ಘಾಟನಾ ಸಮಾರಂಭದಲ್ಲಿ ಉಪಸ್ಥಿತರಿದ್ದ ಪರಿಸರದ ಗಣ್ಯರು ಶುಭ ಹಾರೈಸಿದರು. ಕಾರಡೊಂಜಿ ಬ್ರಂಚವಡ ಪಂಡಿತ ಅಧ್ಯಕ್ಷರ ಸಂಕಲ್ಪ ಪಂಡಿತ ಅವ್ರು ಭಾಳ ಸಂತೋಷ ಎಂಕಲೆ ಇತ್ತಗಲೇ ಒಂದು ಬೇಸರ ಅಕೌಂಟ್ ಕಡಿಮೆ ಐತಿ ಮಸ್ತು ಬರ್ಬೋದು ಅಕಲಿಗೆ ಗುರುದೇವರನಲ್ಲ ಅಂಚಿನ ಎಂಕಲ್ಲ ನಮ್ಮೊಂದಿತ್ತಿನ ಮಹಾಶಕ್ತಿ ಕಾರದ ಇಡೀ ಜವಾಹರ್ ನಗರದ ಮಾತನಾಡಿ ಅನುಗ್ರಹ ಆಶೀರ್ವಾದ ಬಿಲ್ಲವರ ಸಂಪೂರ್ಣ ಸಹಕಾರ ಉಂಟು. Our bank has made tremendous progress. All the areas. We have some expert directors. Their guidance is very essential to us. At the same time, all the directors are working very sincerely, honestly. Today, I request our brand manager, you have to work sincerely, honestly, hard. Then only you can go up. ಬ್ಯಾಂಕಿನ ಭದ್ರತಾ ಕೊಠಡಿಯನ್ನು ಬ್ಯಾಂಕಿನ ಹಿರಿಯ ನಿರ್ದೇಶಕಿ ಪುಷ್ಪಲತಾ ಎನ್ ಸಾಲಿಯನ್ ಉದ್ಘಾಟಿಸಿದರು. ನೂತನ ಶಾಖೆಯ ಉದ್ಘಾಟನಾ ಸಮಾರಂಭದಲ್ಲಿ ಬ್ಯಾಂಕಿನ ಮುಖ್ಯ ಕಾರ್ಯನಿರ್ವಾಹಕ ಮತ್ತು ಆಡಳಿತ ನಿರ್ದೇಶಕ CR ಮುಲ್ಕಿ, ಭಾರತ್ ಬ್ಯಾಂಕಿನ ನಿರ್ದೇಶಕರುಗಳು, ಉನ್ನತ ಅಧಿಕಾರಿಗಳು, ವಿವಿಧ ಶಾಖೆಗಳ ಪ್ರಬಂಧಕರುಗಳು, ನಿವೃತ್ತ ಉಪ ಮಹಾಪ್ರಬಂಧಕಿ ಶೋಭಾ ದಯಾನಂದ್ ಹಾಗೂ ಪರಿಸರದ ಉದ್ಯಮಿಗಳು ಹಾಗೂ ಗಣ್ಯರು ಉಪಸ್ಥಿತರಿದ್ದರು. ಕಾರ್ ಪೂರ್ವದಲ್ಲಿ ಭಾರತ್ ಬ್ಯಾಂಕ್ನ ನೂತನ ಶಾಖೆಯ ಉದ್ಘಾಟನೆಗೊಂಡಿರುವುದು ಸಂತಸ ತಂದಿದೆ. ಬ್ಯಾಂಕಿನಿಂದ ಹಲವಾರು ಹೊಸ ಯೋಜನೆಗಳು, ಸೌಲಭ್ಯಗಳು ಗ್ರಾಹಕರಿಗೆ ಲಭ್ಯವಾಗಲಿದೆ ಎಂದು ಬ್ಯಾಂಕ್ನ ಮಹಾಪ್ರಬಂಧಕರಾದ ಮೋಹನ್ ದಾಸ್ ಯಜಮಾಡಿ ತಿಳಿಸಿದರು. Bharat Bank has been providing all the products and services for the customers like the new products we have introduced. There are many loan schemes has been introduced, especially the loan scheme. It is specially designed for the hoteliers as well as the restaurants, and SME schemes are so there, and women entrepreneurs, especially for the women entrepreneur, there is a special incentives given in the rate of interest, and most of the customers are enjoying these benefits, and there are many other schemes, term deposit as well as the CASA products has been introduced, as far as internet banking and mobile banking also doing well. ಇತರ ಶಾಖೆಗಳಂತೆ ನೂತನ ಶಾಖೆಯಲ್ಲಿಯೂ ಗ್ರಾಹಕರಿಂದ ಉತ್ತಮ ಪ್ರತಿಕ್ರಿಯೆ ಲಭಿಸಿತು. 4 ದಶಕಗಳ ಹಿಂದೆ ಬಿಲ್ಲವರ ಅಸೋಸಿಯೇಷನ್ನ ಹಿರಿಯರಿಂದ ಸ್ಥಾಪನೆಗೊಂಡು ಪ್ರಸ್ತುತ ಬ್ಯಾಂಕಿನ ಕಾರ್ಯಾಧ್ಯಕ್ಷರು, ರಾಷ್ಟ್ರೀಯ ಬಿಲ್ಲವರ ಮಹಾಮಂಡಲದ ಅಧ್ಯಕ್ಷರಾದ ಜಯಸಿ ಸೋರ್ಣ ಅವರ ಕಾರ್ಯಸಾಧನೆಯಿಂದ ಬ್ಯಾಂಕಿನ ಶಾಖೆಯು 100ರ ಗಡಿ ದಾಟಿ ಯಶಸ್ಸಿನ ಹಾದಿಯಲ್ಲಿ ಮುಂದಕ್ಕೆ ಸಾಗುತ್ತಾ ಬರುತ್ತಿದೆ. ಮಾತ್ರವಲ್ಲದೆ ತನ್ನ ಅದ್ವಿತೀಯ ಸಾಧನೆ ಮತ್ತು ಪಾರದರ್ಶಕ ಸೇವೆಗಾಗಿ ದೇಶದ ಸಹಕಾರಿ ಕ್ಷೇತ್ರದ ಬ್ಯಾಂಕುಗಳಲ್ಲಿ 5ನೇ ಸ್ಥಾನದಲ್ಲಿ ಗುರುತಿಸಿಕೊಂಡಿರುವುದು ತುಳುವ ಕನ್ನಡಿಗರ ಅಭಿಮಾನದ ಸಂಗತಿಯಾಗಿದೆ. ಇನ್ನಂಜೆ ಜಯರಾಮ್ ಜೊತೆ ರಾಜ್, ಮುಂಬೈ ನ್ಯೂಸ್.